ಲಕ್ಷ್ಮಿ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ ವತಿಯಿಂದ 23ನೇ ಬ್ಯಾಚ್ನ ಬಿಎಸ್ಸಿ ನರ್ಸಿಂಗ್ ಮತ್ತು 25ನೇ ಬ್ಯಾಚ್ನ ಜಿಎನ್ಎಂ ವಿದ್ಯಾರ್ಥಿಗಳ ದೀಪ ಬೆಳಗುವ ಸಮಾರಂಭವು ಕುಂಟಿಕಾನದ ಎಜೆಐಎಂಎಸ್ ಆಡಿಟೋರಿಯಂನಲ್ಲಿ ನಡೆಯಿತು. ಲಕ್ಷ್ಮಿ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ನ 23ನೇ ಬ್ಯಾಚ್ನ ಬಿಎಸ್ಸಿ ನರ್ಸಿಂಗ್ ಮತ್ತು 25ನೇ ಬ್ಯಾಚ್ನ ಜಿಎನ್ಎಂ ವಿದ್ಯಾರ್ಥಿಗಳ ದೀಪ ಬೆಳಗುವ ಸಮಾರಂಭವನ್ನು ಫ್ಲಾರೆನ್ಸ್ ನೈಟಿಂಗೇಲ್ಸ್ ದೀಪ ಹಿಡಿದ ಮಹಿಳೆ ಇವರ ಗೌರವಾರ್ಥವಾಗಿ ಮತ್ತು ಹೊಸ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಸಮವಸ್ತ್ರ ತೊಟ್ಟು ಶುಶ್ರೂಷಕರ ವೃತ್ತಿ ಜೀವನಕ್ಕೆ ಪಾದಾರ್ಪಣೆಗೈಯುವ ಮಹತ್ತರವಾದ ಸಮಾರಂಭವು ಇಂದು ಕುಂಟಿಕಾನದ ಎಜೆ ವೈದ್ಯಕೀಯ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀದೇವಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಡಾರ್ಲಿಂಗ್ ಪಿಪಿಯಾನ ಮತ್ತು ಲಕ್ಷ್ಮಿ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲೆ ಡಾಕ್ಟರ್ ಲಾರಿಸಾ ಮಾರ್ತಾ ಸ್ಯಾಮ್ಸ್ ಅವರು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ದೀಪವನ್ನು ಬೆಳಗಿಸಿ ಆ ದೀಪದಿಂದ ವೇದಿಕೆಯ ಮೇಲಿದ್ದ ಶುಶ್ರೂಷಕ ವೃಂದ ಮತ್ತು ಶುಶ್ರೂಷಕ ವಿದ್ಯಾರ್ಥಿನಿಯರು ದೀಪಗಳನ್ನು ಬೆಳಗಿದ್ರು. ನಂತರ ಶ್ರೀದೇವಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಡಾರ್ಲಿಂಗ್ ಪಿಪಿಯಾನ ಅವರು ಮಾತನಾಡಿ, ನರ್ಸಿಂಗ್ ಎಂಬುದು ಉತ್ತಮವಾದಂತಹ ವೃತ್ತಿ ಜೀವನ. ಇಂದಿನಿಂದ 23ನೇ ಬ್ಯಾಚ್ನ ಬಿಎಸ್ಸಿ ನರ್ಸಿಂಗ್ ಮತ್ತು 25ನೇ ಬ್ಯಾಚ್ನ ಜಿಎನ್ಎಂ ವಿದ್ಯಾರ್ಥಿಗಳ ಹೊಸ ವೃತ್ತಿ ಜೀವನ ಆರಂಭವಾಗಿದೆ. ಪ್ರಾರಂಭ ಎಂಬುದು ಯಾವಾಗಲೂ ಸಣ್ಣದಾಗಿರುತ್ತೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನ ರೋಗಿಗಳ ಆರೈಕೆಯಲ್ಲಿ ತೊಡಗಿಸಿಕೊಂಡು ತಮ್ಮ ವೃತ್ತಿಯ ಪ್ರಾಮುಖ್ಯತೆ, ಗುರುತು, ಬೆಲೆಯನ್ನ ಎತ್ತಿ ಹಿಡಿಯಬೇಕು ಹಾಗೂ ಶುಶ್ರೂಷಕರ ಪಾತ್ರ ರೋಗಿಗಳ ಜೀವನದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿದೆ. ಪ್ರಯತ್ನ ಮತ್ತು ಶ್ರಮದಿಂದ ಯಶಸ್ಸು ಸಾಧ್ಯವೆಂದು ಹೇಳಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. So anything when we start, there is a beginning. So it is always a small step, but we can see the impact of it in a great leap. So today the 23rd batch of BSc nursing students and the 25th batch of GNM students have started their career in the nursing field. I first congratulate all the students for this selecting this noble profession. And the light what you have lighted today, it's a symbolic act of the light that burns in your heart. And I was really happy. ನಂತರ ಲಕ್ಷ್ಮಿ ಮೆಮೋರಿಯಲ್ ಎಜುಕೇಷನಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ ಅವರು ಅಧ್ಯಕ್ಷೀಯ ಭಾಷಣ ಮಾಡಿ, ಸಂಸ್ಥೆಯು ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗಾಗಿ ಒದಗಿಸಿದ ಎಲ್ಲ ಸೌಲಭ್ಯಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಮತ್ತು ಈ ಸಂಸ್ಥೆಯು ಅತ್ಯುತ್ತಮ ಶುಶ್ರೂಷಕರನ್ನ ಸಮುದಾಯಕ್ಕೆ ನೀಡುವಲ್ಲಿ ಸಾಧನೆ ಮಾಡಿದೆ ಎಂದು ಹೇಳಿದರು. As we celebrate a very special day, I would like to appreciate each and every nurses who have committed themselves into this noble profession. Nurses and midwives play a vital role in delivering health for all. On behalf of the management, it is our desire to raise the profile of nursing and to bring out well-educated nurses from our institution to meet the rising need in the healthcare sector across the globe. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಲಾರಿಸಾ ಮಾರ್ತಾ ಸ್ಯಾಮ್ಸ್ ಅವರು ಮಾತನಾಡಿ, ರಜತ ಮಹೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ವಿದ್ಯಾರ್ಥಿಗಳು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಕಲಿತು ತಮ್ಮ ವೃತ್ತಿ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. It's a proud moment for the Silver Jubilee batch of the General Nursing and Midwifery to take an oath today. It is 25 years since the institution has started this program, and you are the lucky ones to be the 25th batch of the GNM program in this institution. And for both the batches of BSc and General Nursing, it is also important to remember that
This year is the 200th birth anniversary of Florence Nightingale, and you will remember always in your lifetime that you took the oath to follow the footsteps of Florence Nightingale on her birth anniversary. So you need to follow the principles wherever you practice your nursing profession, be it a student nurse or be it a professional nurse. ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿ ಗಾಯತ್ರಿ ಅವರು ಫ್ಲಾರೆನ್ಸ್ ನೈಟಿಂಗಲ್ ಪ್ರತಿಜ್ಞೆಯನ್ನ ಪಠಿಸಿದ್ರು. ತಮ್ಮನ್ನ ಉದಾತ್ತ ವೃತ್ತಿಗೆ ಸಮರ್ಪಿಸಿಕೊಂಡು ವಿದ್ಯಾರ್ಥಿಗಳು ಅದನ್ನ ಪುನರುಚ್ಚರಿಸಿದರು. Intelligently and loyally, and in private life, will adhere to the standards of personal ethics, which will reflect credit upon my profession. I will do my utmost to put ಈ ಸಂದರ್ಭ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ನ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.